ಏಪ್ರಿಲ್ 9ರಂದು ಕೇರಳ ಚುನಾವಣೆ ನಡೆಯಲಿದ್ದು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಏತನ್ಮಧ್ಯೆ ಮಂಜೇಶ್ವರ ಬಿಜೆಪಿ ಅಭ್ಯರ್ಥಿ ಸುರೇಂದ್ರನವರು ಬುಧವಾರ ಮಂಗಳೂರಿನ ಬಿಷಪ್ ಹೌಸ್ಗೆ ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸುರೇಂದ್ರನವರು, ನನ್ನ ಕ್ಷೇತ್ರದಲ್ಲಿ ಸುಮಾರು 6,000 ಕ್ರಿಶ್ಚಿಯನ್ ಮತದಾರರಿದ್ದು ಬಿಷಪ್ ಅವರನ್ನ ಭೇಟಿಯಾಗಿ ಬೆಂಬಲಿಸಲು ಮನವಿ ಮಾಡಿದ್ದೇವೆ. ಕಳೆದ 2 ಚುನಾವಣೆಯಲ್ಲಿ ಅಡ್ಡ ಮತದಾನದಿಂದಾಗಿ ನಾವು ಸೋಲನುಭವಿಸಬೇಕಾಯಿತು. ಹೀಗಾಗಿ ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ರ ಬೆಂಬಲ ಯಾಚಿಸಲು ಆಗಮಿಸಿದ್ದೇವೆ ಎಂದರು. ನನ್ನ ಕ್ಷೇತ್ರದಲ್ಲಿ ಒಂದು 6,000 ಕ್ರಿಶ್ಚಿಯನ್ ವೋಟರ್ಸ್ ಆಗ. ಸೊ ಬಿಷಪ್ನೆಲ್ಲ ಮೀಟಾಗಿ ನಾವು ಆಶೀರ್ವಾದ ಮಾಡ್ತೀವಿ. ಸಲ ಈವನ್ ಮೈನಾರಿಟೀಸ್ ಸಪೋರ್ಟಿಂಗ್ ಬಿಜೆಪಿ. ಕಳೆದ 2 ಚುನಾವಣೆಯಲ್ಲಿ ನಾವು ಸೋತದ್ದು ಇದು ಕ್ರಾಸ್ ವೋಟಿಂಗ್ ಕಾರಣ. LDF ವೋಟ್ ಕ್ರಾಸ್ ಆಗಿದೆ UDF. ಈ ಸಲ ಅದು LDF ಮತ್ತು UDF ಸಪೋರ್ಟರ್ಸ್ ಆರ್ ನಾಟ್ ರೆಡಿ ಟು ಕಮ್ ಟುಗೆದರ್. SIR ಏನಾಗ್ತಿಲ್ಲ ನಮ್ಮ ಪಾರ್ಟಿಯ ವಿಷಯ ಅಲ್ಲೇ ಸರಿ. ಯಾರು ಸತ್ತು ಹೋಗಿದ್ದು, ಯಾರು ಇದು ಶಿಫ್ಟ್ ಆಗಿದ್ದು ಅದೇ ರಿಮೂವ್ ಮಾಡಿ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ನಂದನ್ ಮಲ್ಯ, ಉಪಾಧ್ಯಕ್ಷ ಅವಿನಾಶ್ ಸುವರ್ಣ ಉಪಸ್ಥಿತರಿದ್ದರು.